ಇದನ್ನಿಡೆಗೆ ಮುಗಿಕೊಡತನಮ್ಮ ಹುಡುಗಿಯನ್ನು ಅವನು ಲಾಗಿದ ಸೈಯರನನ್ನು ಅವಕಾಶ ಮಂತು ಕೊರ್ರೆ ಬಲ್ಲಿ ಅತ್ತ ಇನಿಕ ಮುಗಿಯೋಡು ಅಂಚೆ ಬಿಟ್ಟಾದ್ರೆ ನಿಖುಲು ನಿಖಲ ಒಗ್ಗಟ್ಟನ್ನು ತೋಚ್ಪಾಡು ನಿಖಲ್ನೊಟ್ಟಿಗೆ ಯಾಮೆಲ್ಲ ತನ್ನೊಂದು. ಮುಮ್ತಾಜ್ ಅಲಿ ನೊಂದ ಅಭಿಮಾನಿ ಬಳಗ ಸುರತ್ಕಲ್ ಇದರ ನೇತೃತ್ವದಲ್ಲಿ ನಿಧನರಾದ ಮುಮ್ತಾಜ್ ಅಲಿ ಅವರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು, ಬಂಧಿತರಿಗೆ ಶಿಕ್ಷೆ ಕೊಡಿಸಬೇಕು ಮತ್ತು ಇದರ ಹಿಂದಿರುವ ಕಾಣದ ಕೈಗಳನ್ನು ಬಂಧಿಸಿ ಹನಿ ಟ್ರ್ಯಾಪ್ ದಂಧೆ ಕೊನೆಗಾಣಿಸಬೇಕು ಎಂದು ಆಗ್ರಹಿಸಿ ಗುರುವಾರ ಸುರತ್ಕಲ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿ, ಮುಮ್ತಾಜ್ ಅಲಿ ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ಸತ್ತಾರ್ ಎಲ್ಲಿಂದಲೋ ಬಂದು ಸುರತ್ಕಲ್ನಲ್ಲಿ ನೆಲೆ ಕಂಡುಕೊಂಡವ. ಈತ ಮೈನ್ಸ್, ಮಹಿಳೆಯರ ದಂಧೆ, ಮರಳು ದಂಧೆಯಂತಹ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗುವುದು ತಿಳಿದಿದ್ದರೂ ಸಮುದಾಯ ಆತನಿಗೆ ಸ್ಥಾನಮಾನ ನೀಡಿರುವುದು ತಪ್ಪು ಎಂದರು. ನಾನು ನಿಮ್ ಜೊತೆ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ಮತ್ತೆ ಎಷ್ಟೋ ಜನ ಕಡೆ ಎದುರು ಬೀಳಚ್ಚಿಯ ದಾಯಿಗಿರೇಗಂತ ಬಕ ಪುಚ್ಚೆಗ ಗಂಟ ಕಟ್ಟು ನೀರು ಪಾತೆರಿ ಜೀಡ ಇದನ್ನಿಡೆಗೆ ಮುಗಿಕೊಡತನಮ್ಮ ಹುಡುಗಿಯನ್ನು ಅವನು ಲಾಗಿದ ಸೈಯರನನ್ನು ಅವಕಾಶ ಮಂತು ಕೊರ್ರೆ ಬಲ್ಲಿ ಅತ್ತ ಇನಿಕ ಮುಗಿಯೋಡು ಅಂಚೆ ಬಿಟ್ಟಾದ್ರೆ ನಿಖುಲು ನಿಖಲ ಒಗ್ಗಟ್ಟನ್ನು ತೋಚ್ಪಾಡು ನಿಖಲ್ನೊಟ್ಟಿಗೆ ಯಾಮೆಲ್ಲ ತನ್ನೊಂದು ಎಂಕ್ ಈ ವೇದಿಕೆಗೆ ಅವಕಾಶ ಮಂತು ಕೊರ್ಲಿಕ್ಕೆ ಮಾತಾ ಎಲ್ಲ ಅಣ್ಣನಿಗೆ ನಮಸ್ಕರಿಸಿದ್ದು. ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ರಿಯಾಸ್ ಫರಂಗಿಪೇಟೆ ಮಾತನಾಡಿ, ಮುಮ್ತಾಜ್ ಅಲಿ ಅವರ ಹೋರಾಟಕ್ಕೆ ನೈತಿಕ ಬೆಂಬಲ ಸೂಚಿಸಲು ಅವರ ಕೊಲೆಗೆ ಪ್ರೇರಣೆಯಾದವರಿಗೆ ಕಠಿಣ ಸಜೆ ಆಗಬೇಕು ಎಂದು ಈ ಹೋರಾಟ ನಡೆಸಲಾಗುತ್ತಿದೆ. ಅಲಿ ಅವರನ್ನು ಜೀವಿಸಲು ಅವಕಾಶ ನೀಡದೆ ಕಾಡಿದ ಕಠೋರ ಮನಸ್ಥಿತಿಯ ವ್ಯಕ್ತಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು. ಈ ಸುರತ್ಕಲ್ ಕೃಷ್ಣಾಪುರ ಭಾಗದಲ್ಲಿ ಈಗಲೂ ಕೂಡ ಪ್ರಬುದ್ಧ ಹೋರಾಟಗಾರರು ಬಾಕಿ ಇದ್ದಾರೆ ಅನ್ನೋದನ್ನ ನೀವು ಈ ಒಂದು ಹೋರಾಟದ ಮೂಲಕ ತೋರಿಸಿಕೊಟ್ಟಿದ್ದೀರಿ. ಪ್ರತಿಷ್ಠಿತ ಕುಟುಂಬ, ರಾಜಕೀಯವಾಗಿ ಅದೇ ರೀತಿ ಸಾಮಾಜಿಕವಾಗಿ ಈ ಒಂದು ಭಾಗದಲ್ಲಿ ನಿರಂತರವಾದಂತಹ ಸೇವೆಯನ್ನ ಮಾಡಿದಂತಹ ವ್ಯಕ್ತಿತ್ವಗಳನ್ನ ಹೊಂದಿರತಕ್ಕಂತಹ ಸಹೋದರ ಮುಮ್ತಾಜ್ ಅಲಿ ಅವರನ್ನ ಈ ರೀತಿ ಪೀಡಿಸಿಕೊಂಡು ಕಾಡಿಸಿಕೊಂಡು ಅವರಿಗೆ ಜೀವಿಸಲಿಕ್ಕೆ ಒಂದು ಅವಕಾಶವನ್ನೇ ನೀಡದೆ, ಯಾವುದೇ ರೀತಿಯ ಒಂದು ಸಣ್ಣ ಅವಕಾಶವನ್ನು ಕೂಡ ನೀಡದೆ ಅವರನ್ನ ಕಾಡಿದಂತಹ ಈ ವ್ಯಕ್ತಿತ್ವಗಳೇನಿದೆ ಇದು ಸಮಾಜಕ್ಕೆ ಮಾರಕವಾದಂತಹ ವಿಚಾರಗಳು. ಇದೇ ಸಂದರ್ಭ ಪಡಂಬೂರು ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಶ್ರೀಕಾಂತ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತರಿಂದ ಮನವಿ ಸ್ವೀಕರಿಸಿದರು. ಮುಮ್ತಾಜ್ ಅಲಿ ನೊಂದ ಅಭಿಮಾನಿ ಬಳಗ ಸುರತ್ಕಲ್ ಇದರ ಮುಖಂಡ ಶರೀಫ್ ಚೊಕ್ಕಬೆಟ್ಟು, ಮಿಸ್ಬಾ ನಾಲೆಜ್ ಫೌಂಡೇಶನ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಝೈನಿ ಕಾಮಿಲ್ ಸಖಾಫಿ, ಕಾರ್ಪೊರೇಟರ್ ಸಂಶಾದ್ ಚೊಕ್ಕಬೆಟ್ಟು, ಇರ್ಫಾನ್ ಚೊಕ್ಕಬೆಟ್ಟು, ಮಿಸ್ಬಾ ಕಾಲೇಜಿನ ಪ್ರಾಂಶುಪಾಲೆ ಜಾಹಿದಾ ಜಲೀಲ್, ಶಂಸುದ್ದೀನ್ ಬಳ್ಕುಂಜೆ ಮತ್ತಿತರರು ಉಪಸ್ಥಿತರಿದ್ದರು.